ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲ ಹೇಗಿದ್ದೀರಿ? ಇವತ್ತು ನಾವು ಎಲ್ಲಿ ಹೊರಟಿದ್ದೀವಿ ಅಂತಂದರೆ ಟಿ ವಿ ಎಸ್ ಶೋರೂಮ್ ಹೋಗಲಿಕ್ಕಿದೆ. ಒಂದು ಲೇಡೀಸ್ ಫುಟ್ ರೆಸ್ಟ್ ಹಾಕಬೇಕು, ಹಾಗೆ ಇನ್ನೊಂದು ಯು ಎಸ್ ಬಿ ನಮ್ಮ ಚಾರ್ಜಿಂಗ್ ಪಾಯಿಂಟ್ ಬರುತ್ತೆ. ಆ್ಯಕ್ಚುಲಿ ಈ ಹ್ಯಾಂಡ್ಲಿಗೆ ಬರುತ್ತದು, ಅದೊಂದು ಚಾರ್ಜರ್ ಹಾಕಬೇಕು. ಇನ್ನೊಂದು ಸೀಟ್ ಕವರ್ ಹಾಕ್ಬೇಕಂತೇಳಿ. ಸೀಟ್ ಕವರ್ ನಾನು ಶೋರೂಮಲ್ಲಿ ಹೋಗ್ತಾಯಿಲ್ಲ, ಅದು ಬೇರೆ ಸಪ್ರೇಟಾಗಿ ಹೋಗುವ ಅಂತೇಳಿ. ಅದಿಷ್ಟು ಹಾಕಿದರೆ ಒಂದು ಲೆವೆಲಿಗೆ ನಮ್ಮ ಗಾಡಿಗೆ ಬೇಕಾದಂತಹ ಮಾಡಿಫಿಕೇಷನ್ ನಾವು ಮಾಡಿದಾಗುತ್ತೆ. ಹಾಗಾಗಿ ಶೋರೂಮ್ಗೆಲ್ಲ ಹೋಗಿ ತೋರಿಸ್ತೀನಿ ನಿಮಗೆ ನಾನು ಯಾವ ರೀತಿ ಫಿಟ್ ಮಾಡ್ತಾರೆ ಅನ್ನೋದು. ಹಾಗೆ ಅದರ ಪ್ರೈಸಲ್ಲಿ ಏನಾಗುತ್ತೆ ಅನ್ನೋದು ಸಹ ನಾನು ತಿಳಿಸ್ತೀನಿ. ಬನ್ನಿ ನಾವಿನ್ನು ಹೊರಡುವ. ಓಕೆ ಸ್ನೇಹಿತರೆ, ನಾನೀಗ ಹೊರಟು ಹೋಗ್ತಿದ್ದೇನೆ. ನನಗೆ ಕ್ಯಾಮ್ರಾದ ಆ್ಯಂಗಲ್ ಸ್ವಲ್ಪ ಸರಿ ಇಲ್ಲ ಅಂತ ನನಗೆ ಫೀಲ್ ಆಗ್ತಾ ಉಂಟು. ಯಾಕೆ ಅಂತಂದರೆ ಸ್ವಲ್ಪ ಡೌನ್ ಆಗಿದೆ. ನನಗೆ ಅದನ್ನು ಹೈಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹೈಟ್ ಮಾಡಬೇಕು ಅಂತಂದರೆ ನಾನು ಗ್ಲಾಸ್ನ ಓಪನ್ ಮಾಡಿಡಬೇಕಾಗುತ್ತೆ, ಹೆಲ್ಮೆಟ್ ವೈಸರ್ನ. ಬಟ್ ಹೆಲ್ಮೆಟ್ ವೈಸರ್ನ ಓಪನ್ ಮಾಡಿಟ್ರೆ ಸಿಕ್ಕಾಪಟ್ಟೆ ವಿಂಡ್ ನಾಯ್ಸ್ ಕೇಳುತ್ತೆ. ಹಾಗಾಗಿ ಅದನ್ನು ಓಪನ್ ಮಾಡಿ ಇಡಲಿಕ್ಕೂ ಆಗ್ತಾಯಿಲ್ಲ. ಮೈಕ್ ಅಡಾಪ್ಟರ್ ತಡೆಯುತ್ತೆ ಈ ಹೆಲ್ಮೆಟ್ನ ವೈಸರಿಗೆ. ಎಂತ ಮಾಡೋದು ಗೊತ್ತಾಗ್ತಾ ಇಲ್ಲ. ಬೇರೆ ಯಾವುದೇ ದಾರಿ ಇಲ್ಲ ಇದಕ್ಕೆ ಮೈಕ್ ಅಟ್ಯಾಚ್ ಮಾಡಲಿಕ್ಕೆ. ಮೈಕ್ ಇಲ್ಲ ಅಂತಂದರೆ ನಾವು ಕ್ಯಾಮ್ರಾ ತಗೊಂಡು ಬ್ಲಾಗ್ ಮಾಡೋದು ವೇಸ್ಟು. ಬ್ಲಾಗ್ ಮಾಡಲಿಕ್ಕೆ ಕ್ಯಾಮ್ರಾ ಬೇಕು. ಕ್ಯಾಮ್ರಾ ಹಾಕಿದರೆ ಮೈಕ್ ಬೇಕೇ ಬೇಕು. ನಾನು ಆ್ಯಕ್ಚುಲಿ ಹೆಚ್ಚು ಸ್ಪೀಡಲ್ಲಿ ಹೋಗ್ತಾ ಇಲ್ಲ. ಯಾಕಂತಂದರೆ 50-60 ಮೇಂಟೈನ್ ಮಾಡಿ ಅಂತ ಹೇಳಿದ್ದಾರೆ ಫಸ್ಟಿಗೆ, ಒಂದು ಫಸ್ಟ್ ಸೈಜ್ ಆಗೋ ತನಕ. ಹಾಗಾಗಿ 1.5 ತಿಂಗಳು ಅಥವಾ 750ರಿಂದ 1000 ಕಿಲೋಮೀಟ್ರ್ ಆಗೋ ತನಕ ನಾವು ಅದೇ ಸ್ಪೀಡ್ ಮೇಂಟೈನ್ ಮಾಡಬೇಕಾಗತ್ತೆ. ಆ ನಂತರ ಸ್ವಲ್ಪ ಹೋಗ್ಬೋದು. ನಾನೇನು ಹೆಚ್ಚೇನು ಹೋಗೋದಿಲ್ಲ. ಹೋದರೆ ನಾನು 70-80 ತನಕ ಹೋಗ್ತೀನಿ ಅಷ್ಟೇ. ಅದನ್ನು ಜಾಸ್ತಿ ನಾವು ಹೋಗ್ಲಿಕ್ಕೆ ಹೋಗೋದಿಲ್ಲ. ನನ್ನ ಡಿಸ್ಕವರ್ ಇರುವಾಗ ನಾನು 60 ಮೇಲೆ ಹೋಗ್ತಾ ಇರಲಿಲ್ಲ. ಇದರಲ್ಲಿ ಸ್ವಲ್ಪ ಜಾಸ್ತಿ ಹೋಗಬೇಕಾಗತ್ತೆ. ಅದರಲ್ಲಿ ವೈಬ್ರೇಷನ್ ಬರ್ತಾಯಿತ್ತು. ಬಟ್ ಇದರಲ್ಲಿ ಆ ವೈಬ್ರೇಷನ್ ಇರೋದಿಲ್ಲ, ಹಾಗಾಗಿ ಸ್ವಲ್ಪ ಸ್ಪೀಡಲ್ಲಿ ಹೋಗಬಹುದು. ಎಲ್ಲನೂ ನೋಡ್ತಿದ್ದಾರೆ. ಯಾಕಂದರೆ ನಮ್ಮ ಮಂಗಳೂರಲ್ಲಿ ಮೋಟೋ ವ್ಲಾಗರ್ಸು ತುಂಬ ಕಮ್ಮಿ. ಒಬ್ಬರು ಇದ್ದಾರೆ, ಬಟ್ ಮೋಟೋ ಬ್ಲಾಗಿಂಗ್ ಮಾಡೋರು ಇಲ್ಲ. ಹಾಗಾಗಿ ಏನೋ ಒಂದು ವಿಚಿತ್ರವಾಗಿ ನೋಡ್ತಾರೆ. ಆ ಹೆಲ್ಮೆಟ್ ಎದುರುಗಡೆ ಕ್ಯಾಮ್ರಾ ಕಾಣುತ್ತಲ್ವ. ಹಾಗೆಯೇ ಈ ಮೋಟೋ ಬ್ಲಾಗ್ ಮಾಡೋರಿಗೆ ಒಂದು ಟಿಪ್ಸು. ಈ ನೀವು ಮೋಟೋ ಬ್ಲಾಗ್ ಮಾಡುವಾಗ ರೆಕಾರ್ಡಿಂಗಲ್ಲಿರುವಾಗ ಸ್ಕ್ರೀನ್ ಆಫ್ ಮಾಡೋ ಆಪ್ಷನ್ ಇದೆ. ಸ್ಕ್ರೀನ್ ಆಫ್ ಮಾಡಿಟ್ಟಿರಿ, ಆಗ ನಿಮಗೆ ಬ್ಯಾಟ್ರಿ ಪ್ಯಾಕಪ್ ಚೆನ್ನಾಗಿ ಬರುತ್ತೆ. ನಾನೇ ಆ್ಯಕ್ಚುಲಿ ಹಾಗೆ ಮಾಡೋದು. ನಾನು ನಿನ್ನೆ ಎಡಿಟ್ ಮಾಡೋಕೆ ಒಂದು ಅಬ್ಸರ್ವ್ ಮಾಡಿದೆ. ಈ ನನ್ನ ವಾಯ್ಸ್ನ ತುಂಬ ಲೌಡಾಗಿ ಕ್ಯಾಪ್ಚರ್ ಮಾಡ್ತಾ ಉಂಟು. ಅಥವಾ ನಾನು ಮಾತಾಡೋದು ಲೌಡ್ ಇದೆಯಾ ಅಥವಾ ಅದು ಕ್ಯಾಪ್ಚರ್ ಆಗೋದು ಲೌಡ್ ಇದೆಯಾ ಗೊತ್ತಿಲ್ಲ. ಅದೊಂದು ನಿನ್ನೆ ನಾನು ಅಬ್ಸರ್ವ್ ಮಾಡಿದೆ. ನಾನು ಎಡಿಟ್ ಮಾಡುವಾಗ -10 dBಲಿಟ್ಟು ಮತ್ತೆ ಎಡಿಟ್ ಮಾಡಿದ್ದು. ಆಗ ಕ್ಲೀನಾಗಿ ಬರುತ್ತೆ ಸ್ವಲ್ಪ. ಇಲ್ಲಾಂತಂದರೆ ಒಂದು ಏನೋ ಕೇಳುವಾಗ ಕಿವಿ ಹೊಡೆದಾಗತ್ತೆ. ಈಗ ನಂತೂರಲ್ಲಿ ಟ್ರಾಫಿಕ್ ಇದ್ದರೆ ಸುಮ್ಮನೆ ತುಂಬ ಲೇಟ್ ಆಗುತ್ತೆ. ಟ್ರಾಫಿಕ್ ಒಂದು ಇಲ್ದಿದ್ರೆ ಸಾಕಂತೇಳಿ ಕೇಳ್ಕೊಳ್ಳೋದು ನಾನು. ಇದರಲ್ಲಿ ಇನ್ನೊಂದು ನನಗೆ ಪ್ಲಸ್ ಪಾಯಿಂಟ್ ಅಂತಂದರೆ ಗಾಡಿ ಸ್ಲೋ ಆದರೂ ಕೂಡ ಇಂಡಿಕೇಟರ್ ಮಾಡುತ್ತೆ, ಗೇರ್ ಶಿಫ್ಟ್ ಡೌನ್ ಮಾಡಿ ಅಂತ ಹೇಳಿ. ಒಂದು ವೇಳೆ ಸ್ಪೀಡ್ ಇದ್ದರೆ ಅಪ್ ಮಾಡಿ ಅಂತೇಳಿ ಇಂಡಿಕೇಟ್ ಮಾಡುತ್ತೆ, ಒಂದು ಆ್ಯರೋ ಮಾರ್ಕು. ಅದೊಂದು ಹೆಲ್ಪ್ ಆಗುತ್ತೆ. ನಾನು ಕಾಲ್ ಮಾಡಿ ಕೇಳಿದೆ, ಬಂದಿದೆಯಾ ನಮ್ಮ ಲೇಡೀಸ್ ಫುಟ್ ರೆಸ್ಟ್ ಮತ್ತು ಚಾರ್ಜರ್ ಅಂತೇಳಿ. ಹೌದು ಅಂತ ಹೇಳಿದ್ರು. ನಾನು ಕಂಪ್ನಿದೇ ಹಾಕ್ಸ್ತಾ ಇದ್ದೀನಿ, ಯಾವುದು ನಮ್ಮ USB ಚಾರ್ಜರ್ನ. ಒಂದು ರೀಸನ್ ಏನಂತಂದರೆ ಈ ವಾರಂಟಿ ಎಲ್ಲ ಮತ್ತೇನಾದರೂ ಪ್ರಾಬ್ಲಮ್ ಆದರೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರವಾಗಿ ನಾವು ಅವ್ರ ಹತ್ರನೇ ಹಾಕ್ಸಿದ್ರೆ ನಮ್ಗೆ ವಾರಂಟಿ ಗ್ಯಾರಂಟಿ ಏನು ಪ್ರಾಬ್ಲಮ್ ಆಗೋದಿಲ್ಲ. ನಾನು ಮಳೆ ಬರುತ್ತೇನೋ ಅಂತೇಳಿ ಟೆನ್ಷನ್ ಆಗಿದ್ದೆ. ಪುಣ್ಯಕ್ಕೆ ಬಿಸಿಲು ಬಂತು. ಮಳೆ ಬಂದರೆ ನನಗೆ ವ್ಲಾಗಿಂಗ್ ಮಾಡಲಿಕ್ಕೆ ಆಗೋದಿಲ್ಲ. ನಾನು ಲಾಸ್ಟ್ ವಿಡಿಯೋಲಿ ಹೇಳಿದ್ದೆ ಸಮಸ್ಯೆ ಏನು ಅನ್ನೋದು. ಇವತ್ತು ಸಂತೆ ಬೇರೆ ಇಲ್ಲಿ. ನಮ್ಮ ಬಿಕ್ಕನಘಟ್ಟ ಸಂತೆ ಇವತ್ತು. ಹಾಗೆ ಸ್ವಲ್ಪ ಟ್ರಾಫಿಕ್ ಜಾಸ್ತಿನೇ ಇದೆ. ನಿಮ್ಗೊಂದಿನ ಈ ಸಂತೆ ಒಳಗೋಗಿ ತೋರಿಸ್ತೀನಿ ನಾನು. ಇದು ಪ್ರತಿ ಶನಿವಾರ ನಡೆಯುತ್ತೆ ಇಲ್ಲಿ. ಇನ್ನೊಂದು ಇದರಲ್ಲಿ ಬ್ಲೂಟೂತ್ ಕನೆಕ್ಷನ್ ಇದೆ. ನಮ್ಮ ಇದಕ್ಕೆ ಮೀಟರ್ ಕನ್ಸೋಲಿಗೆ ಹಾಕ್ಬೋದು.
ಅಂದರೆ ಬ್ಲೂಟೂತ್ನ ನಾವು ಮೊಬೈಲ್ ಕನೆಕ್ಟ್ ಮಾಡ್ಬೋದು, ಬಟ್ ಅದು ಆಟೋಮೆಟಿಕ್ ಕನೆಕ್ಟ್ ಆಗೋದೇ ಇಲ್ಲ, ನಾವೇ ಮ್ಯಾನ್ಯುಯಲ್ ಆಗಿ ಕನೆಕ್ಟ್ ಮಾಡ್ತಾ ಕೂರಬೇಕು. ಅದೊಂದು ಸಮಸ್ಯೆ ಇದೆ. ಅದೊಂದು ಆಟೋಮೆಟಿಕ್ ಕೊಟ್ಬಿಟ್ರೆ ಆ್ಯಪಲ್ಲಿ ಆಟೋಮೆಟಿಕ್ ಕನೆಕ್ಟ್ ಆಗ್ತಾ ಹೋಗುತ್ತೆ. ಅದು ಆ್ಯಪ್ ಓಪನ್ ಮಾಡಿ ಪುನಃ ಕನೆಕ್ಟ್ ಮಾಡಿ ಅದನ್ನ ಎಂತೂ ಸಹ ಆಗೋದಿಲ್ಲ. ಏನಿಲ್ಲ, ಒಂದು ಸ್ವಲ್ಪ ಟ್ರ್ಯಾಕಿಂಗ್ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿ, ಬೇರೆ ಏನು ಅದರಲ್ಲಿ ಇದಿಲ್ಲ. ಮತ್ತು ಆ್ಯಕ್ಚುಲಿ ನಾನು 60 ಕಿಲೋಮೀಟ್ರಿಗೆ ಸ್ಪೀಡ್ ಲಿಮಿಟ್ ಇಟ್ಟಿದ್ದೀನಿ ಅದರಲ್ಲಿ. ನಾನು ಒಂದು ವೇಳೆ ಆ ಸ್ಪೀಡು ಜಾಸ್ತಿ ಆದರೂ ಕೂಡ ಅಲರ್ಟ್ ಮಾಡುತ್ತೆ, ಸ್ಪೀಡು ಜಾಸ್ತಿ ಆಯಿತು ಡಿಕ್ರೀಸ್ ಮಾಡಿ ಅಂತ ಹೇಳಿ. ಏನೋ ಪುಣ್ಯಕ್ಕೆ ಇವತ್ತು ಟ್ರಾಫಿಕ್ ಕಾಣ್ತಾ ಇಲ್ಲ. ಇವತ್ತು ಶನಿವಾರ, ಇವತ್ತು ಮಧ್ಯಾಹ್ನ ನಂತರ ಫುಲ್ಲು ಟ್ರಾಫಿಕ್ ಇರುತ್ತೆ. ಬಟ್ ಬೆಳಿಗ್ಗೆ ಏನು ಇವತ್ತು ಸೆಕೆಂಡ್ ಸಾಟರ್ಡೆ ಬೇರೆ, ಹಾಗಾಗಿ ಟ್ರಾಫಿಕ್ ಸ್ವಲ್ಪ ಕಮ್ಮಿ ಇದ್ದಿರ್ಬೋದು ಅಂತ ಅಂದ್ಕೊಳ್ತೀನಿ ನಾನು. ಇದೊಂದು ಒಳ್ಳೆಯದೇ, ಕಿಲ್ ಸ್ವಿಚ್ ಉಂಟು. ಕಿಲ್ ಸ್ವಿಚ್ಚನ್ನು ಆಫ್ ಮಾಡಿ ಇಟ್ಟರೆ ಆಯಿತು, ಗಾಡಿ ಸ್ಟಾರ್ಟ್ ಆಗುತ್ತೆ, ಆಫ್ ಆಗುತ್ತೆ. ನೆಕ್ಸ್ಟ್ ಕಿಲ್ ಸ್ವಿಚ್ ಆನ್ ಮಾಡೋದು, ಒಂದೇ ಒಂದು ಟಚ್ ಕೊಟ್ಟರೆ ಸ್ಟಾರ್ಟ್ ಆಗುತ್ತೆ. ಈ ಟ್ರಾಫಿಕಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಇದು. ಹಾರ್ನ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಆಯಿತಾ. ಒಂದು ಸಲ ಹೊಡೆದ್ರೆ ಒಮ್ಮೆ ತಿರುಗಿ ನೋಡ್ತಾರೆ ಮಾತ್ರ. ಇದರಲ್ಲಿ ಹೋದರೆ ಸೀದಾ ನಾವು ಸಾವಿರಾದ TVS ಹತ್ರನೇ ಹೋಗ್ಬೋದು. ನೋಡಿ, ಆ್ಯಕ್ಚುಲಿ ಇದು ಇಲ್ಲಿಯ ಸರ್ವಿಸ್ ಸೆಂಟ್ರು, ಎಲ್ಲ ಗಾಡಿ ಸರ್ವಿಸ್ ಆಗ್ತಾ ಉಂಟು. ನೆಕ್ಸ್ಟು 45 ಡೇಸ್ ಆದಮೇಲೆ ನಮ್ಮ ಗಾಡಿ ಸಹ ಇಲ್ಲಿಗೆ ಬರಬೇಕು ಸರ್ವಿಸಿಗೆ. ನೋಡಿ, ಆ್ಯಕ್ಚುಲಿ ಇದೆ USB ಕೇಬಲ್. ಇಲ್ಲಿ ಪ್ರೈಸ್ ಇದೆ 1099 ಅಂತೇಳಿ. ಆ್ಯಕ್ಚುಲಿ ಇದನ್ನೀಗ ಫಿಟ್ಟಿಂಗ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಈ ಚಾರ್ಜರಿಗೆ ಅಂತಲೇ ಸಪ್ರೇಟಾಗಿ ಒಂದು ಕನೆಕ್ಷನ್ ಕೊಟ್ಟಿರ್ತಾರೆ. ಇದು ಪ್ಲಗ್ ಆ್ಯಂಡ್ ಪ್ಲೇ, ತುಂಬ ಈಸಿಯಾಗಿ ಪ್ಲಗ್ ಆ್ಯಂಡ್ ಪ್ಲೇ ಮಾಡ್ಬೋದು. ಜಸ್ಟ್ ಒಂದು ಸ್ಕ್ರೂವಲ್ಲಿ ಇದು ಅಟ್ಯಾಚ್ ಆಗುತ್ತೆ. ಎಷ್ಟು ರೆಡ್ಡಿ ಹಾಕಿದ್ರೆ ಆಯಿತು, ಬ್ಲ್ಯಾಕ್ ಇದ್ದು ಬ್ಲ್ಯಾಕ್ ಹಾಕಿದ್ರೆ ಆಯಿತು. ಈಗ ಕನೆಕ್ಟ್ ಆಗಿದೆ. ಇಗ್ನಿಷನ್ ಅನ್ನೋದ್ರೆ ವರ್ಕ್ ಆಗುತ್ತೆ. ಆ್ಯಕ್ಚುಲಿ ನಾವೇನು ಮಿಸ್ಟೇಕ್ ಮಾಡ್ತೀವಿ ಅಂದರೆ ಡೈರೆಕ್ಟಾಗಿ ಬ್ಯಾಟ್ರಿಯಿಂದ ಕೊಡ್ತೀವಿ, ಅದಕ್ಕಿಂತ ಇದು ಬೆಸ್ಟ್ ಇದು. ಓಕೆ, ನಮ್ಮ ರೋನಿಗೆ ಎಲ್ಲ ಫಿಟ್ಟಿಂಗ್ ಮಾಡಿಸಿ ಆಯಿತು. ಇನ್ನು ಸೀದಾ ಒಂದು ಸೀಟ್ ಕವರ್ ಹಾಕಬೇಕು. ಸ್ವಲ್ಪ ಬೆಕ್ಕಿದು ಉಪದ್ರ ಇದೆ. ಸೀಟ್ ಕವರ್ ಹಾಕಲಿಲ್ಲ ಅಂತಂದರೆ ಮತ್ತು ಬೆಕ್ಕಿದು ಮಾಡಿ ಸೀಟ್ ಹಾಳಾಗೋದಕ್ಕಿಂತ ಹಾಕಿಬಿಡೋದು ಒಳ್ಳೆಯದು. ಆ್ಯಕ್ಚುಲಿ ನಾನು ಕಾರಿಗೆ ಹಾಕಿದ್ದೆ ಅಲ್ಲಿಗೆ ಹೋಗುವ ಅಂಥೇಳಿ. ಮಧ್ಯಾಹ್ನ ಆಗೋಯ್ತು, ಇನ್ನು ಮಧ್ಯಾಹ್ನ ಮೇಲೆ ಫುಲ್ಲು ಟ್ರಾಫಿಕ್, ಎಲ್ಲಿ ನೋಡಿದ್ರು ಟ್ರಾಫಿಕ್. ಶಾಪ್ ಇದೆಯೋ ಇಲ್ಲೋ ಅನ್ನೋದು ಗೊತ್ತಿಲ್ಲ. ಹೆಸರು ಸಹ ಮರ್ತೋಗಿದೆ ನನಗೆ, ಸುಮಾರು ಟೈಮ್ ಆಯಿತು, ಎಲ್ಲ ಮರ್ತು ಬಿಟ್ಟಿದ್ದೀನಿ. ನೋಡುವ ಇಲ್ಲೇ ಎಲ್ಲ ರಿಯಾ ಎಸ್ ಇದೆ ರಿಯಾ. ಓ ಫುಲ್ಲು ಜನ ಇದ್ದಾರೆ. ನೋಡಿ, ನಮ್ಮ ರೋನ್ ಸೀಟು ಕವರೆಲ್ಲ ಹಾಕಿ ಆಯಿತು. ಈಗ ತುಂಬ ಚೆನ್ನಾಗಿ ಕಾಣ್ತಾ ಉಂಟು ಕವರೆಲ್ಲ ಹಾಕಿದ ಮೇಲೆ. ಸರಿ, ಇನ್ನು ನಾವು ಹೊರಡೋಣ. ಇನ್ನು ಮನೆಗೆ ಹೋಗೋದು, ಸೀದಾ ಮನೆಗೆ ಹೋಗಿ
ಊಟ ಗಿಟ ಮುಗಿಸ್ಬೇಕು ನೋಡಿ. ಆ್ಯಕ್ಚುಲಿ ನಾನು ಹಾಕಿದ್ದಿಲ್ಲೇ ರಿಯಾ ಕಾರ್ ಅಸೆಸರೀಸ್ ಅಂತೇಳಿ, ತುಂಬ ಚೆನ್ನಾಗಿದೆ. ಸೀಟೆಲ್ಲ ಆಪ್ಷನ್ಸ್ ತುಂಬ ಚೆನ್ನಾಗಿದೆ. ಹಾಗೆಯೇ ರೇಟ್ ಸಹ ಒಂದು ರೀಸನಬಲ್ ಆಗಿದೆ, ಪರವಾಗಿಲ್ಲ, ನಾಟ್ ಬ್ಯಾಡ್. ಇಲ್ಲಿ ಒಂದು ಅಂಡರ್ ಪಾಸ್ ಇದೆ, ಅಂಡರ್ ಪಾಸಲ್ಲಿ ಸೀದಾ ತಗೊಂಡ್ರಾಯಿತು. ಸೀಟ್ ಕವರ್ ಹಾಕ್ಸಿದೆ, ಅಲ್ಲಿ ತುಂಬ ಕ್ವಾಲಿಟಿ ಇತ್ತು. ಬಟ್ ನಾನು 500 ರುಪೀಸಿದು ಸೀಟ್ ಕವರ್ನ ಹಾಕ್ಸಿದ್ದು. ಆ್ಯಕ್ಚುಲಿ ಅದರಲ್ಲಿ ಇನ್ನೂ ಇತ್ತು 1200 1500 ಅಂತಲೇ ಹೇಳ್ತಾಯಿದ್ರು. ನಾನು ಒಮ್ಮೆ ನನ್ನ ಡಿಸ್ಕವರಿ ಇರುವಾಗ ನಾನು ಹಾಕಿಸಿ ಸುಮ್ಮನೆ ನಾನು ವೇಸ್ಟ್ ಆಗಿತ್ತು ಅದು. ಅದಕ್ಕೆ 750 ರುಪೀಸನ್ನು ಹಾಕ್ಸಿದ್ದೆ. ಬಟ್ ನನಗದು ಯೂಸ್ ಆಗಲಿಲ್ಲ ಅಂತಂದು ಹಾಕಿ ಒಂದು 3 ದಿನಕ್ಕೆ ಈ ಬೆಕ್ಕು ಉಗುರಲ್ಲೆಲ್ಲ ಕೆರೆದು ಹಾಳು ಮಾಡಿ ಹಾಕ್ತು. ಅದಾದ ನಂತರ ಸುಮ್ಮನೆ ಯಾಕೆ ರಿಸ್ಕ್ ಅಂತ ಹೇಳಿ, ಇದಾದರೆ 500 ಹೋದರೆ ಪುನಃ ಇನ್ನೊಮ್ಮೆ ಹಾಕ್ಬೋದು. ಇನ್ನು ಸೌಮ್ಯನಿಗೆ ಕೂರ್ಲಿಕ್ಕೆ ಒಂದು ಒಳ್ಳೆಯದಾಯಿತು. ಆ್ಯಕ್ಚುಲಿ ನಾನು ಲೇಡೀಸ್ ಫುಟ್ರೆಸ್ಟ್ ಹಾಕಿದ್ನಲ್ಲ, ಅವಳಿಗೆ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಅವಳು ಹೇಳ್ತಾ ಇದ್ಲು ಕೂರ್ಲಿಕ್ಕೆ ಆಗೋದಿಲ್ಲ, ನನಗೆ ಹತ್ಲಿಕ್ಕೆ ಆಗೋದಿಲ್ಲ ಅಂತೇಳಿ. ಅವಳ ಒಂದು ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂತ ಅಂದ್ಕೊಳ್ತೀನಿ. ನಾನು ಆ್ಯಕ್ಚುಲಿ ಲೇಡೀಸ್ ಫುಟ್ರೆಸ್ಟ್ ಬೇಡ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಬೇರೆ ಕಂಪ್ನಿದು ಪ್ರೈಸು 600 ರುಪೀಸ್ ಖಾಲಿ ಒಂದು ಫುಟ್ರೆಸ್ಟಿಗೆ. ಇನ್ನೊಂದು ದೊಡ್ಡ ಸಮಸ್ಯೆ ಅಂದರೆ ರೋಣಿಗೆ ಬೇಕಾದಂತಹ ಅಸೆಸರೀಸ್ಗಳು ಹೊರಗಡೆ ಸಿಗೋದಿಲ್ಲ. ಹಾಗಾಗಿ ನಾವು ಶೋರೂಮನ್ನೇ ಒರಿಜಿನಲ್ ಪಾರ್ಟ್ಸ್ಗಳನ್ನ ನೋಡಬೇಕಾಗುತ್ತೆ. ಇನ್ನೊಂದು ಇದು ಹಾಕ್ಬೇಕೆಂತ ಫ್ರಂಟಿಗೆ ಒಂದು ವೈಸರ್, ಅದನ್ನು ಆಫ್ ಮಾರ್ಕೆಟ್ ನೋಡುವ ಅಂತ ಹೇಳಿ. ಇಲ್ಲಿ ಹೇಗೂ ಶೋರೂಮಲ್ಲಿ ನಾನು ಕೇಳಿದೆ 1200 ರೂಪಾಯಿ ಅಂತೆ. ಖಾಲಿ ಒಂದು ವೈಸರಿಗೆ 1200 ರೂಪಾಯಿ ಕೊಡೋದು ವರ್ತಲ್ಲ ಅಂತ ಅನಿಸ್ತು. ಒಂದು ಸೆಕೆಂಡ್ ಬಂದು ಅದರ ಇದು ಸರಿ ಅಷ್ಟೊಂದು ರಾಂಗ್ ಇಲ್ಲ. ಬೈಕ್ ಗಾಡಿಗ 2 ಕಾಲ್. ಹಾಂ, ಆ್ಯಕ್ಚುಲಿ ಅಲ್ಲಿ ಒಬ್ಬರು ಕೇಳು, ನಾನು 2 ಅಂತ ತೋರಿಸಿದ್ನಲ್ಲ, ಗಾಡಿ ರೇಟ್ ಎಷ್ಟಾಗುತ್ತೆ ಅಂತ ಕೇಳಿದ್ರು. ನಾನು 2 ಕಾಲ್ ಅಂದ್ರೆ ಅರ್ಥ ಆಗಿಲ್ಲ, 2 ಅಂತ ಕೈ ತೋರಿಸಿದ್ರೆ 2 ಅಂತ ಅಂದರು. ನಮಗೆ ಲೋನ್ ಎಲ್ಲ ಇದು ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಹೋದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಹಾಗೆಯೇ ಶೋರೂಮಲ್ಲಿ ಎಷ್ಟು ಆಯಿತು ಬಿಲ್ಲು ಅಂತ ನಿಮ್ಗೆ ನಾನು ಹೇಳಬೇಕಾಗಿತ್ತಲ್ವ. ನಾನು ಹಾಕಿದ್ದು ಒಂದು ಫುಟ್ರೆಸ್ಟ್, ಲೇಡೀಸ್ ಫುಟ್ರೆಸ್ಟಿಗೆ 600 ರುಪೀಸು. ಮತ್ತು ಮೊಬೈಲ್ ಚಾರ್ಜಿಂಗ್ ಪೋರ್ಟಿಗೆ 1200. ಇನ್ನೊಂದು ಚೈನ್ ಸ್ಪ್ರೇ ತಗೊಂಡೆ. ಚೈನ್ ಸ್ವಲ್ಪ ಲೂಪ್ ಮಾಡಬೇಕಾಗತ್ತಲ್ವ, ಅದಕ್ಕೆ ಒಂದು 300-400 ಕಿಲೋಮೀಟ್ರ್ ಒಮ್ಮೆ ಚೈನ್ ಲೂಪ್ ಮಾಡಿ ಅಂತ ಹೇಳಿದ್ರು. ಹಾಗೆ ಅದನ್ನ ಒಂದು ತಗೊಂಡೆ. ಇರಲಿ, ಅರ್ಜೆಂಟಿಗೆ ಬೇಕಾಗತ್ತೆ. ನಾನು ಡಿಸ್ಕವರ್ ಇರುವಾಗ ನಾರ್ಮಲ್ ವೇಸ್ಟ್ ಆಯಿಲ್ ಬರುತ್ತಲ್ಲ, ನಾವು ಹೇಗೂ ಆಯಿಲ್ ಚೇಂಜ್ ಮಾಡಿದಾಗ ಒಂದು ವೇಸ್ಟ್ ಆಯಿಲ್ ಬರುತ್ತಲ್ವ, ಆ ಆಯಿಲ್ನ ಚೈನಿಗೆ ಹಾಕ್ತಾ ಇದ್ದೆ. ನಾನು ಅದನ್ನೇ ಹಾಕಿದ್ದು ಫಾಸ್ಟಿನ ಲಾಸ್ಟ್ ತನಕ. ಅದಕ್ಕೋಸ್ಕರ ಸ್ಪೆಷಲ್ ಕೇರ್ ಏನು ತಗೊಳ್ಳೇ ಇಲ್ಲ. ನಂದೇನು ಚೈನ್ ಸ್ಪೆಕೆಟ್ ಪ್ರಾಬ್ಲಮ್ಸ್ ಬಂದಿರಲಿಲ್ಲ, ಒಮ್ಮೆನೂ ನಾನು ಚೇಂಜ್ ಮಾಡಿದ್ದೆ ಅಷ್ಟೇ. ಅದಾದ ನಂತರ ಚೇಂಜ್ ಮಾಡಿರಲಿಲ್ಲ. ಅದು ಒಳ್ಳೆ ನನಗೆ ಮೇಂಟೆನೆನ್ಸ್ ಫ್ರೀ ಆಗಿದ್ದು ಬೈಕ್ ನಂದು. ಯಾವುದು, ನಮ್ಮ ಡಿಸ್ಕವರ್ 100. ಸೂಪರ್ ಬೈಕ್ ಮಾತ್ರ. ಎಲ್ಲಿ ಒಂದು ಟ್ರಬಲ್ ಕೊಟ್ಟಿಲ್ಲ. ಎಲ್ಲಿ ಒಂದು ಟ್ರಬಲ್ ಹೋಗಲಿ, ಏನಾದರೂ ಒಂದು ಪ್ರಾಬ್ಲಮ್ ಆಗಲಿ ಕೊಡಲೇ ಇಲ್ಲ. ತುಂಬ ಚೆನ್ನಾಗಿ ನಾನು ನೋಡ್ಕೊಂಡಿತ್ತು. ನಂಬರ್ 23BH. ಓ, ಡಾಕ್ಟ್ರ್ ಯಾರೋ. ಭಾರತ್ ನಂಬರ್. ನಾನು ಮಂಗಳೂರಲ್ಲಿ ಫಸ್ಟ್ ನೋಡಿ ಅಂದ್ಕೊಳ್ತೇನೆ ಈ ನಂಬರ್ನ. ಓಕೆ ಸ್ನೇಹಿತರೆ, ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ನಾನು ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.